ನಮಸ್ಕಾರ ಸ್ನೇಹಿತರೆ, ನಾನು ಜಯರಾಜ್ ನಾಯ್ಡು. ಏನು ನಿಮಗೆಲ್ಲ ತಿಳಿದಿರೋ ಹಾಗೆ ಮೊನ್ನೆಯಿಂದ ಆ ವಿಜಯಲಕ್ಷ್ಮಿ ಅವ್ರದ್ದು ಪ್ರತಿಯೊಬ್ಬರು ಫೋನ್ ಮಾಡಿ ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಏನೋ ಮಾತಾಡಬೇಡಿ, ಬಿಡಿ ಅಂತ. ಆದರೆ ಪರವಾಗಿಲ್ಲ, ನಾನು ನನ್ನ ಅಕ್ಕನೋ ತಂಗಿನೋ ಅಥವಾ ಏನೋ ಒಂದು ರೀತಿಯಲ್ಲಿ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾನು ಸುಮ್ಮನಾಗಿದ್ದು. ಆದರೆ ಇವತ್ತು ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋನ ಹೇಗಿದೆ ಅಂತೇಳಿ ನೋಡಿ. ಅವರ ನೋಡಿ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದೆ ಇದ್ದವನ್ನ ಯಾವನನ್ನು ನಾನು ನೋಡಿ ಅಭಿಮಾನಿಗಳೆಲ್ರಿಗೂ ನನ್ನ ನಮಸ್ಕಾರಗಳು. ಈ ಲಯನ್ ಜಯರಾಜ್ ಅನ್ನೋನು ತುಂಬಾ ಬಾಲ ಬಿಸ್ತಾ ಇದ್ದಾನೆ. ಅಭಿಮಾನಿಗಳೆಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಲಯನ್ ಜಯರಾಜ್ ಕಡೆಯಿಂದ ಏನಾದರೂ ವಿಡಿಯೋ ಬಂತು, ನನ್ನ ಹೆದರ್ಸೋ ವಿಡಿಯೋ ಬಂತು ಅಂದರೆ ಖಂಡಿತ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದೆ ಇದ್ದವನ್ನ ಯಾವನನ್ನು ನಾನು ಮರ್ಯಾದೆ ಕೊಡಲ್ಲ, ಓಕೆನಾ? ಹುಚ್ಚ ವೆಂಕಟ ನಾ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ನೀವೆಲ್ಲ ನಾನು ಯಜ್ಞ, ಓಕೆನಾ? ಚಪ್ಪಳಿಗಳು ನನಗೆ, ಓಕೆನಾ? ನಿಮಗೆಲ್ಲ ಮರ್ಯಾದೆ ಕೊಡಬೇಕಾದ ಅವಶ್ಯಕತೆನೇ ನನಗಿಲ್ಲ, ಓಕೆನಾ? ಆ ಲಯನ್ ಜಯರಾಜ್ಗೆ ಹೇಳ್ತಿದ್ದೀನಿ, ಇನ್ನೊಂದ್ಸಲ ಆ ತಾಯಿ ಆ ಪಿಂಡ ಅಂತ ಏನಾದರೂ ಎಲ್ಲ ನಿಮ್ಮ ನಾಟಕಗಳೆಲ್ಲ ಮಾಡೋದು ನೀವುಗಳೇ, ಓಕೆನಾ? ನನ್ನ ವಿಡಿಯೋಸಲ್ಲಿ ನೀವು ಹೇಗೆ ಹರಾಜ್ ಮಾಡ್ತಿದ್ದೀರಾ ಅಂತ ನಾನು ಎಸ್ಟಾಬ್ಲಿಷ್ ಮಾಡ್ತಾನೇ ಇದ್ದೀನಿ. ನಿಮಗೆಲ್ಲ ಬೇಕಾಗಿದ್ದು ಆ ದುಡ್ಡು ಅಲ್ಲ, ಕೋರ್ಟಲ್ಲಿ ಹಾಕಿದ್ರೆ ನನಗಿದ್ದಿದ್ದ ಅಕೌಂಟನ್ನು ಅದ್ರಲ್ಲಿ ಹಾಕದೆ ನಿಮ್ಮ ಅಕೌಂಟ್ಗಳಲ್ಲೆಲ್ಲ ಹಾಕ್ಸ್ಬಿಟ್ಟು ನನಗೆ ಇನ್ನೂ ನನ್ನ ಕೈಗೆ ಬಂದಿಲ್ಲ ಆ ದುಡ್ಡು ಅಲ್ವಾ? ಈ ವಿಡಿಯೋನ ಹಾಗೆ ನಾನು ಜಗದೀಶ್ ಸರ್ಗೂ ನಾನು ಅಭಿಮಾನಿಗಳು ಹೇಳ್ತಾ ಇದ್ದೀನಿ, ಫಾರ್ವರ್ಡ್ ಮಾಡಿ. ಜಗದೀಶ್ ಸರ್ನು ನೋಡಬೇಕು. ಲಯನ್ ಜಯರಾಜ್ ಎಲ್ಲ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಯೋಗೇಶ್ ಎಲ್ಲ ಏನೂ ಇಲ್ಲ ನನಗೆ, ಓಕೆನಾ? ಏನೂ ಇಲ್ಲ. ನಾನು ಮಾಡಿದ ತಪ್ಪು ಬಾಮಾ ಹರೀಶ್ ಅವರು ನನ್ನ ಹತ್ರ ಕೇಳಿದಾಗ ಇವನನ್ನೆಲ್ಲ ಹೋಗಿ ನನ್ನ ತಾಯಿಗೆ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಹೇಳಿದ್ನಲ್ಲ, ನಾನು ಚಪ್ಪಲಿ ತಗೊಂಡು ಬಾರಿಸ್ಕೋಬೇಕು. ನಿಮ್ಮ ನಾಟಕಗಳೆಲ್ಲ ನಿಲ್ಲಿಸ್ಕೊಳ್ಳಿ. ನಿಮಗೆಲ್ಲ ಜಾಸ್ತಿ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಥೂ, ನಾಚಿಕೆ ಆಗ್ಬೇಕು. ನೋಡಿ ಯಾವ ರೀತಿಯಲ್ಲಿ ಮಾತಾಡ್ತೀರಂತ. ನಾನು ಏನು ತಪ್ಪು ಮಾತಾಡಿದೆ ಅಂತ? ತಾಯಿ ಎಂದಿದ್ದು ತಪ್ಪ? ತಾಯಿ ಎಂದಿದ್ದಕ್ಕೆ ಒಂದು ಮಾತು ಹೇಳ್ತಾರೆ, ಮಗನೇ ಅಂತ, ಅದಕ್ಕೆ ತೊಂದರೆ ಇಲ್ಲ. ಆದರೆ ನೋಡಿ, ಇನ್ನೊಂದು ಸತ್ಯ ಇವತ್ತು ಹೇಳ್ತೀನಿ. ನನಗೆ ಇದೇ ಯೋಗೀಶ್ ಅವರಕ್ಕಿಂತ ಮುಂಚೆ ನಾನು ಮೊನ್ನೆ ಹೇಳಿದ್ದೆ ನೋಡಿ, ಓದಿ 24ನೇ ತಾರೀಕು ನನಗೊಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ಒಬ್ಬರು ನನಗೆ ಮೆಸೇಜ್ ಮಾಡ್ತಾರೆ. ಏನಂತ? ಶ್ರೀತಾ ಲಯನ್ ಜಯರಾಜ್, ನನ್ನ ಹೆಸರು ಶ್ರೀನಿವಾಸ್, ಮೈಸೂರು ಖಾಸಗಿ ವಾಹಿನಿಯಲ್ಲಿದ್ದೀನಿ, ಇವರಿಗೆ ದಯವಿಟ್ಟು ಸಹಾಯ ಮಾಡಿ ಅಂತ. ಅದೇ ವ್ಯಕ್ತಿ ಮತ್ತೆ ನನಗೆ ಕರೆ ಮಾಡಿ ಒಂದು ಮೆಸೇಜ್ ಕಳಿಸ್ತಾರೆ ನೋಡಿ. ನಾಲ್ಕನೇ ತಾರೀಕು ನನಗೆ ಒಂದು ಕರೆ ಬರುತ್ತೆ, ಒಂದು ಮೆಸೇಜ್ ಬರುತ್ತೆ, ವಿಜಯಲಕ್ಷ್ಮಿ ಅವರಿಗೆ ಸಹಾಯ ಮಾಡಿ ಅಂತ. ನಾನು ಅವಾಗ ಹೇಳ್ತೀನಿ, ಹಾವಿಗೆ ಹಾಲೆರೆಯೋದು ಬೇಡ, ತಿರುಗಿ ಕಚ್ಚುತ್ತೆ ಅಂತ. ಆದರೆ ಈ ಅಮಾಯಕ ಯೋಗೀಶ್ ಸಿಗಾಕಿ ಅಂತಾನೆ. ನನಗೆ ಯಾರೋ ಅವತ್ತು ಸಹಾಯ ಮಾಡಿ ಅಂತ ಹೇಳಿದ್ರು, ಅವರು ಮತ್ತೆ ಮೆಸೇಜ್ ಹಾಕ್ತಾರೆ ನನಗೆ. ಅಂದು ವಿಜಯಲಕ್ಷ್ಮಿಗೆ ಸಹಾಯ ಮಾಡಿ ಅಂದಿದ್ದಕ್ಕೆ ನನಗೆ ಅಸಹ್ಯವಾಗುತ್ತಿದೆ. ತಾಯಿ ಸತ್ತ ನಂತರ ಎಲ್ಲವನ್ನೂ ಮರೆತು ಆಗಲೇ ದೌಲತ್ತಿನ ಮಾತಾಡಲು ಶುರು ಮಾಡಿದ್ದಾಳೆ. ತಿರುಪೋಕಿ ಅವಳ ದುರಹಂಕಾರಕ್ಕೆ ತಕ್ಕ ಶಾಸ್ತಿ ಆಗಿದೆ ಬಿಡಿ ಸಾರ್. ಇದು ಮೆಸೇಜ್, ಓಕೆನಾ? ಏನು ಕನ್ನಡಿಗರೇ ಅಂತ ಹೇಳ್ತಿದ್ದೀರಲ್ಲ, ತೋರಿಸಲಾ ನಿಮ್ಮದು? ನಿಮ್ಮ ಪೇಜಲ್ಲಿ ಏನಂತ ಇದೆ? ಆಕ್ಟರ್ಸ್ ಪಾಪ್ಯುಲರ್ ಫಾರ್ ಆಕ್ಟಿಂಗ್ ಇನ್ ತಮಿಳ್ ಮೂವಿ. ತಮಿಳ್ ಮೂವಿ ಪಾಪ್ಯುಲರ್ ಆಕ್ಟ್ರೆಸ್ ನಿಮ್ಮ ಪ್ರೊಫೈಲಲ್ಲಿ.
ಅವತ್ತು ಇವತ್ತು ಕನ್ನಡಿಗರ ಜ್ಞಾಪಕ ಬಂದ್ರ ನಿಮಗೆ? ಕನ್ನಡಿಗರನ್ನ ತೇಜೋವಧೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತಿದ್ದೀರಾ. ನಿಮ್ಮ ಫೇಸ್ಬುಕ್ಕಲ್ಲಿ ತಾಯಿ ತಮಿಳು, ಬರೀ ತಮಿಳು. ನಿಮಗೆ ಮೊನ್ನೆ ಕೃತಜ್ಞತೆ ಇಲ್ಲ ಅಂತ ಹೇಳಿದಾಗ ಏನೋ ಭಾರಿ ದೊಡ್ಡದಾಗಿರ್ತದಲ್ಲ ಎಲ್ಲಿ ಕೃತಜ್ಞತೆ ಇದೆ ತೋರಿಸಿ ನೋಡೋಣ. ಕನ್ನಡದಲ್ಲಿ ಅವತ್ತು ನಿಮಗೆ ಅದೇ ಕೃತಜ್ಞತೆ ಇದ್ದಿದ್ರೆ ರವಿಚಂದ್ರನ್ ಅವ್ರು ಏನು ಕರ್ಕೊಂಬಂದರು ಕಾಲೇಜು ಚಿತ್ರಕ್ಕೆ, ಬಾಲಾಜಿ ಹೀರೋ ಆಗಬೇಕಾಗಿತ್ತು. ಅವತ್ತು ಹಂಸಲೇಖರ ಹತ್ರ ಪ್ರತಿಯೊಂದು ಹಾಡನ್ನು ಕಂಪೋಸ್ ಮಾಡಿ ನಿಮ್ಮನ್ನು ಕರ್ಕೊಂಬಂದು ಫೋಟೋ ಶೂಟ್ ಮಾಡಿಸಿ ಅವತ್ತಿನ ಖ್ಯಾತ ನಟರಾದಂತಹ ರಾಜ್ಕುಮಾರ್ ಅವರು ಮತ್ತೆ ಚಿರಂಜೀವಿ ಅವ್ರಿಗೆ ಕ್ಲಾಪ್ ಮಾಡಿರ್ತಾರೆ. ಮರ್ತಿದ್ದೀರಾ? ನೀವು ಅವ್ರಿಗೆ ರವಿಚಂದ್ರನ್ ಕೈ ಕೊಟ್ಟು ನಾಗಾಭರಣ ಅವ್ರ ನಾಗಮಂಡಲಕ್ಕೆ ಹೋಗ್ತೀರಾ? ಇನ್ನೊಂದು ಹೇಳ್ತೀನಿ, ನಾನು ಎಚ್ಚರಿಕೆ ಯಾವತ್ತು ಆ ಒಂದು ವಿಡಿಯೋದಲ್ಲೂ ಎಚ್ಚರಿಕೆ ಕೊಟ್ಟಿರಲಿಲ್ಲ. ಏನಕ್ಕೆ ನೀವು ಅಭಿಮಾನಿಗಳೇ ಎಲ್ಲಿದ್ದಾರೆ ನಿಮ್ಮ ಅಭಿಮಾನಿಗಳು? ಎಲ್ಲೋಗಿದ್ರು ನಿಮ್ಮ ಅಭಿಮಾನಿಗಳು? ಇಷ್ಟ ನಿನ್ನ ತಾಯಿ ಸತ್ತಾಗ ಎಲ್ಲೋಗಿದ್ರು ಅಭಿಮಾನಿಗಳು? ಇವತ್ತು ಪ್ರತಿಯೊಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ನೀವು. ಏನು ಬಾಲ ಕಟ್ ಮಾಡ್ತೀನಿ ನೀನು? ನಿಯತ್ತಿಲ್ಲದ ನಾಯಿ ನೀನು. ಕಂಪ್ಲೇಂಟ್ ಕೊಡ್ತೀರಾ? ಕೊಡು. ಏನ ರವಿಕಿರಣ್ ಅನ್ಕಿದ್ರಾ? ನನಗೆ ಕಂಪ್ಲೇಂಟ್ ಕೊಡೋಕ್ಕೆ ಅದೇ ನಿಯತ್ತು ವಿತ್ ಪ್ರೂಫ್ ಕೊಡ್ತೀನಿ. ಅವತ್ತು ಏನು ತಗಡಿ ತಯೇ ಕೊಡ್ತೀನಿ. ಈಗ ನಾನು ಹೇಳಿದ್ರಲ್ಲ ನಿಯತ್ತು ಮತ್ತೊಂದು ಹೆಸರು ಅಂತ. ಏನಿದೆ ನಿಯತ್ತಿ ಮತ್ತೊಂದು ಹೆಸರು? ಇದು ಯಾವುದು ಕ್ಲಾಪು? ಮರ್ತೋಗಿದ್ರೆ ಒಂದ್ಸರಿ ನೋಡಿ. ಅವತ್ತು ರವಿಚಂದ್ರನ್ ಅವರಿಗೆ ಏನು ಕೊಟ್ಟು ಹೋದ್ರಿ ನೀವು ಅಂತ. ಹೆಸರಿಗೆ ವಿಜಯಲಕ್ಷ್ಮಿ ಅಂತ ಇಟ್ಕೊಂಡ್ರೆ ಆಗಲಿಲ್ಲ. ಈ ಕಡೆ ವಿಜಯನೂ ಇಲ್ಲ, ಈ ಕಡೆ ಲಕ್ಷ್ಮಿನೂ ಇಲ್ಲ. ಆಯ್ತಾ? ಯಾಕೆ? ನಿಮ್ಮ ದುರಹಂಕಾರಕ್ಕೆ ನಿಮ್ಮ ಪ್ರತಿಷ್ಠೆಗಳಾಗಿರತಕ್ಕಂಥದ್ದು. ಓಲಿ ಎರಡರ ಒಂದಾರು ಇರಬೇಕದು. ಹೆಸರು ಮಾತ್ರ ವಿಜಯಲಕ್ಷ್ಮಿ ಅಂತ ಇಟ್ಟಿದ್ದಾರೆ ಸಾಲದು. ಈ ಕಡೆಯಿಂದ ವಿಜಯನೂರು ಬರಲಿಲ್ಲ, ಈ ಕಡೆಯಿಂದ ಲಕ್ಷ್ಮಿ ಬರಲಿಲ್ಲ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಅತಿ ಚಿಕ್ಕ ವಯಸ್ಸಲ್ಲೇ ಬೆಳೆದಂಥ ಹೀರೋಯಿನು, ಅಷ್ಟು ಬೇಗ ಸರ್ವನಾಶ ಆದಂಥ ಹೀರೋಯಿನು ನೀವೇ. ಯಾವುದಕ್ಕೆ ಅದು ಅಂತಲೂ ಗೊತ್ತು. ತಮಿಳ್ನಾಡಲ್ಲಿ ನಿರೂಪಕರಾಗಿ ಕೆಲಸ ಮಾಡಬೇಕಾದ್ರೂ ಏನಾಯಿತು? ಇವತ್ತು ನೀವು ಹೇಳಿಕೆ ಅಂತ ಅರ್ಥ. ನಿಮ್ಮ ಫೇಸ್ಬುಕ್ಕಲ್ಲಿ ಪ್ರತಿಯೊಂದರಲ್ಲೂ ನಾನು ತಮಿಳು ಅಂತ. ಇವತ್ತೇನು ಉಣ್ಣಕ್ಕೆ ಬಂದಿದ್ದೀರಾ ಕರ್ನಾಟಕದ್ದು, ಕನ್ನಡ ಜನಗರದ್ದು? ಈಗೋ ನಾನು ಯೋಗೀಶ್ ಅವ್ರೀಗ ಈಗಾಗಲೇ ನಾನು ಹೋಗಬೇಕಾಗಿತ್ತು. ನಾನು ಊರಲ್ಲಿರೋದ್ರಿಂದ ನಾನು ಹೋಗೋಕ್ಕಾಗಿಲ್ಲ. ಈಗಾಗಲೇ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇದ್ದಾರೆ. ಆ ಅಮ್ಮ ಏನು ದುಡ್ಡು ಹಾಕಿದ್ದಾರೆ, ಪ್ರತಿಯೊಬ್ಬರು 100 ರೂಪಾಯಿ ಹಾಕಿದ್ದಾರೆ, ಅಥವಾ 10 ರೂಪಾಯಿ ಹಾಕಿದ್ದಾರೆ, 5 ರೂಪಾಯಿ ಹಾಕಿದ್ದಾರೆ. ಆ ದುಡ್ಡು ಏನು ಶೇಖರಣೆ ಆಗಿದೆ ಯೋಗೇಶನ ಲೆಕ್ಕದಲ್ಲಿ ಅದು ಕೊಡಬೇಕಾರೆ ಅಮ್ಮ ಪ್ರತಿಯೊಬ್ಬರ ಕನ್ನಡಿಗರ ಕ್ಷಮಾಪಣೆ ಕೇಳಿದ್ರೆ ಮಾತ್ರ ದುಡ್ಡು ಕೊಡು, ಇಲ್ಲ ಕೊಡೋಕ್ಕೋಗ್ಬೇಡ. ಹೆಂಗೂ ಕೊಟ್ಟಿಲ್ಲ, ಮೋಸ ಮಾಡ್ದ, ಅದು ಮಾಡ್ದ, ಓಕೆ ತೊಂದರೆ ಇಲ್ಲ, ಅದೇ ರೀತಿ ಬರಲಿ. ಇವತ್ತೇನು ನಮ್ಮ ಕನ್ನಡದ ಚಿತ್ರರಂಗದ ನಟರು ಏನು ಕಲಾವಿದರು ಕಷ್ಟದಲ್ಲಿದ್ದಾರೆ, ಅಂಥವ್ರಿಗೆ ಆ ದುಡ್ಡು ಕೊಡೋಣ. ಅಮ್ಮ ಕೊಡೋದು ಬೇಡ ಇಲ್ವಾ? ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಆ ದುಡ್ಡು ಕೊಡೋಣ. ಅಮ್ಮ ಕೊಡೋದು ಬೇಡ. ಯಾಕೆಂದರೆ ಹಾವು ಸ್ವಾಮಿ ಇದು, ಹಾವಿಗೆ ಹಾಲಿರೋದು ಬೇಡ. ನಿಯತ್ತಿನ ನಾಯಿದು. ಇವತ್ತು ಕನ್ನಡಿಗರೇ ನಿಮ್ಮ ಯೋಗ್ಯತೆಗೆ ನಿಮ್ಮ ಲೈವ್ ನೋಡ್ರಿ, ನಿಮ್ಮ ಫೇಸ್ಬುಕ್ ನಿನ್ನೆ ಹಾಕಿರ್ತಕ್ಕಂಥ ವಿಡಿಯೋ 50 ಜನ ನೋಡಿಲ್ಲ. ನಿಮ್ಮ ಯೋಗ್ಯತೆ ಏನಂತ ಗೊತ್ತಾಗ್ತದೆ. ಬಾಲ ಬಿಸ್ತಾರಂತೆ ಬಾಲ. ಏನು ನಮ್ಮ ಬಗ್ಗೆ ಗೊತ್ತೋ? ಅವತ್ತು ನಿನ್ನ ತಾಯಿ ಕಾರ್ಯ ಮಾಡಿದಂಥ ವ್ಯಕ್ತಿಗೆ ಗೊತ್ತು. ಅವನು ಇವನು ಅಂತ ಹೇಳ್ತಿದ್ದೀರ ಯೋಗೀಶ್ಗೆ. ನಿಮ್ಮ ಯೋಗ್ಯತೆ ಗೊತ್ತಾಗ್ತದೆ ಅಲ್ವಾ?
ಏನು ಬೆದರಿಕೆ ಆಗ್ತದೀರ ನೀವು? ಆಯಿತು, ಆಗಿದ್ದಾಗೋಯ್ತು ಅಂತ ನಾವು ಸುಮ್ಮನಿದ್ರೆ ಏನು ವೀಡಿಯೋಗಳು ಮಾಡಿ ಅವನು ಇವನು. ಅದರಲ್ಲಿ ಒಂದು ವೀಡಿಯೋದಲ್ಲಿ ಹೇಳಿದ್ರೆ ಶ್ರುತಿ ಬಗ್ಗೆ ಮತ್ತು ಪ್ರೇಮ ಅವ್ರ ಬಗ್ಗೆ, ಅವ್ರು ನಿಮ್ಮ ಥರ ಎಲ್ಲೂ ದೌಲತ್ತಲ್ಲಿ ಆಗ್ತಾ ಇಲ್ಲ. ಅವ್ರು ಆ ಥರ ಬೀದಿಗೂ ಬಿದ್ದಿಲ್ಲ, ಬರೋಕ್ಕೆ ಅವ್ರ ಬೀದಿಗೆ ಬೀಳೋಕ್ಕೂ ಬಿಡಲ್ಲ ನಾವು. ಇವತ್ತು ನಮ್ಮ ಕನ್ನಡ ಬೇಡ, ತಮಿಳು ಚಿತ್ರರಂಗ ಸಾಕು, ಅಲ್ಲಿ ಬೆಳಿತೀನಿ ಅಂತ ಓದೋರಿಗೆ ಗತಿಯಾಗಿದೆ. ಮಾಡಿ ದುಂಡೋ ಮಾರಾಯ, ನೀವು ಅನುಭವಿಸ್ಕೊಳ್ಳಿ. ಇವತ್ತು ಕನ್ನಡಿಗರನ್ನ ಅವಮಾನ ಮಾಡ್ತಕ್ಕಂಥ ಪಾಪ ಆ ಒಬ್ಬ ವ್ಯಕ್ತಿ ರವಿಕಿರಣ ಮೇಲೂ ಬಿಡಲಿಲ್ಲ, ನೀವು ಕೇಸ್ ಕೊಟ್ರಿ. ಅಭಿಮಾನಿ ಮನೆ ಮಾಡಿಕೊಟ್ಟ ಹಂದಿಗೂಡು ಅಂದ್ರಿ. ಇವತ್ತು ಆ ಕನ್ನಡದ ಚಿತ್ರರಂಗದ ವಾಣಿಜ್ಯ ಮಂಡಳಿಯವರು ಏನು ಪಾಪ ನಿಮ್ಮನ್ನು ಕರೆದುಬಿಟ್ಲೆ ಅವರೊಂದು ವಿಡಿಯೋದಲ್ಲಿ ಹೇಳ್ತಾರೆ. ಓಕೆನಾ? ನೋಡಿ ಎಷ್ಟು ಮಜಾ ಅಂದರೆ ಇದು ಮಜಾ ನೋಡಿ. ಇನ್ನೊಂದು ಕೊಡ್ತೀನಿ. ಏನಿದು ಸೂಕ್ಷ್ಮ ನೋಡಿ. ಸುರೇಶ್ ಗೌಡ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿ. ಬಂದ್ರಪ್ಪ ನಾಗೇಶ್ ಯೋಗೇಶ್ ಅಂತ ಹುಡುಗ ಬರ್ಲಲ್ಲ, ಅವನು ಬರ್ಲಿ, ಅವನ ಮೇಲೆ ಮಾತಾಡ್ಬಿಡ್ತೀವಿ. 2 ನಿಮಿಷ ಪ್ಲೀಸ್. ನೋಡಿ, ಅವನು ಇವನು ಚಿತ್ರರಂಗದವ್ರು ಕರಿತಕ್ಕಂಥವ್ರು, ಇವ್ರಿಗೆ ₹1 ಕೊಡೋ ಯೋಗ್ಯತೆ ಇಲ್ಲ. ಕಲೆಕ್ಟ್ ಮಾಡಿದವನ್ನ ಯಾವ ರೀತಿ ಮಾತಾಡ್ತಾರೆ ನೋಡಿ. 1 ನಿಮಿಷ ನೋಡಿ. ಹೇಳಿ, ವಾಣಿಜ್ಯ ಮಂಡಳಿ ನಾವು ಸಪೋರ್ಟ್ ಇದೆ, ಹೇಳ್ತಾ ಮಾಡ್ತೀನಿ ಅಂತ ಹೇಳಿ, ಯಾವುದು ಕೈ ಬಿಟ್ಟಿಲ್ಲ ಅಂತ. ಈ ವಿಡಿಯೋ ಏನು ಹೇಳುತ್ತೆ ಅಂತಂದರೆ, ವಾಣಿಜ್ಯ ಮಂಡಳಿ ನಮ್ಮ ಸಪೋರ್ಟಿಗಿದೆ ಅಂತ ಹೇಳಿ, ವಾಣಿಜ್ಯ ಮಂಡಳಿ ನಮಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ ಹೇಳಿ ಅಂತ ಕುಸು ಹೇಳ್ಕೊಡ್ತಕ್ಕಂಥದ್ದು. ನಮಗೆ ಧನ್ಯವಾದಗಳು ನೋಡಿ. ಸಮಯ ಇರಲಿ ಅಂತ ನಾನು ಅವತ್ತಿಂದನೂ ಏನು ಪಾಪ ಇಂಥ ದೊಡ್ಡ ನಟಿ ಇವತ್ತು ರೋಡಿಗೆ ಬಿದ್ದರೆ ಯಾರು ನೋಡ್ತಾ ಇಲ್ಲ ಅಂತಂದರೆ, ನಿಮ್ಮ ಏನು ದುರಹಂಕಾರ ನಿಮಗೆ ಇವತ್ತಿಗೆ ಬಂದಿದೆ. ನಿನ್ನೆ ದಿ ಗ್ರೇಟ್ ಶಿವರಾಜ್ ಕುಮಾರ್ ಸರ್ ಒಂದು ಮಾತು ಹೇಳ್ತಾರೆ, ಒಂದು ಲೈವ್ ಕೊಟ್ಟಿದ್ದಾರೆ, ಒಂದು ವಿಡಿಯೋ ಬಿಟ್ಟಿದ್ದಾರೆ, ನೋಡಬೇಕು. ನಾವು ಯಾರಿಗಾರು ಒಬ್ರಿಗೆ ಕೊಡಬೇಕು ಅಂತಂದರೆ ಕೊಡೋ ಮನಸ್ಥಿತಿ ನಮಗಿರಬೇಕು. ಅವ್ರು ನೋಡಿದ್ರೆ ಕೊಡಬೇಕು ಅನಿಸ್ಬೇಕು ವಿನಃ ನಾನು ಕಾರ್ತಿರಿಗೆ ಹೋಗಿ ವಾಪಸ್ಸು ₹2,000 ಕೊಟ್ಟು ಒಬ್ಬ ಅಂಗವಿಕಲನಿಗೆ ಬಂದೆ ಅಂತ ಹೇಳಿದ್ರು. ಅಂದರೆ ನಿಮ್ಮನ್ನು ನೋಡಿದ್ರೆ ಚಿತ್ರರಂಗದವ್ರಿಗೆ ಯಾಕೆ ಕೊಟ್ಟರೆ ಮತ್ತೆ ಅವ್ರ ಮೇಲೆಲ್ಲ ಆರೋಪ ಮಾಡ್ತಿರೋ, ಇವನು ವ್ಯಕ್ತಿಗೆ ಇಷ್ಟೇ ಕೊಟ್ಟಿದ್ದು ಅಂತ ಹೇಳ್ತಿರೋ ಅನ್ನೋ ಕಾರಣಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ನಿಮಗೆ ನಿಜವಾಗ್ಲೂ ನಿಯತ್ತಿದ್ರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ. ತಪ್ಪಾಯಿತು ಅಂತೇಳಿ ನಾನು ಸಹ ನಿಮ್ಮ ಸಹಾಯಕ್ಕೆ ನಿಲ್ತೀನಿ. ಆಸರೆ ಫೌಂಡೇಶನ್ ಸಹ ನಿಲ್ಲುತ್ತೆ. ಅದು ಬಿಟ್ಟು ತಿರುಬೋಕೆ ಶೋಕೆ ಮಾಡಿ ದೌಲತ್ತಲ್ಲಿ ಮಾತಾಡ್ತಾ ಇದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಕಂಪ್ಲೇಂಟ್ ಕೊಡಿ. ಈಗ ಹೇಳಿದ್ದೀನಿ ಆಯಿತಾ, ಈಗ ಹೇಳ್ತಿದ್ದೀನಿ, ಕಂಪ್ಲೇಂಟ್ ಕೊಡಿ. ಏನಂತ ಕೊಡ್ತೀರಾ? ಏನು ಗೊತ್ತು ನಮ್ಮ ಬಗ್ಗೆ? ಹಾಂ, ಇನ್ನೂ ಬೇಕಾ? ಸಾಕಾ? ವಿಜಯಲಕ್ಷ್ಮಿ ಅವರೇ, ಏನ್ರಿ ಹೆದರಿಸ್ತಾ ಇದ್ದೀರಾ? ಹೆಣ್ಣು ಅನ್ನೋ ಒಂದು ಅನುಕಂಪ ಇಟ್ಟುಕೊಂಡು ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ಒಳ್ಳೊಳ್ಳೆ ಕೆಲಸಗಳು ಹೇಳಿದ್ರೆ ಚಿತ್ರರಂಗದಲ್ಲಿ ದುಡಿತೀನಿ ಅಂತ ದುಡಿರಿ. ಅದು ಯಾವ ಪುಣ್ಯಾತ್ಮ ನಿಮಗೆ ಕೊಡ್ತಾನೋ ಆ್ಯಕ್ಟಿಂಗು, ಅವನು ಏನು ಆರೋಪ ಮಾಡಿಸ್ಕೊಂತಾನೋ ಗೊತ್ತಿಲ್ಲ. ಆದರೆ ನೀವು ಆ ತಮಿಳುನಾಡಿನ ರಾಜಕೀಯ ಬುದ್ಧಿ ತಂದು ನಮ್ಮ ಮೇಲೆ ತೋರ್ಸೋಕೆ ಹೋಗಬೇಡಿ. ನಿಮ್ಮ ಪ್ರತಿಯೊಂದು ನಿಜ ಬಣ್ಣ ಇಲ್ಲಿ ಗೊತ್ತಾಗ್ತಾ ಇದೆ. ತಮಿಳು ಪಾಪ್ಯುಲರ್ ಆಕ್ಟರ್, ಅನ್ನ ಹಾಕಿದ್ದು ಕನ್ನಡ, ನಿಮ್ಮನ್ನು ಹೀರೋಯಿನ್ ಮಾಡಿದ್ದು ಕನ್ನಡ. ಆದರೆ ಇವತ್ತು
ತಮಿಳ್ನಾಡು ಪಾಪ್ಯುಲರ್. ನಿಮ್ಮ ಪೇಜಲ್ಲಿರ್ತಕ್ಕಂಥ ತಮಿಳ್ನಾಡು ಎಲ್ಲ. ಏಕೆ ಅವ್ರು ಕೊಡಲಿಲ್ವ ನಿಮಗೇನು? ಇವತ್ತು ನಿಮ್ಮ ಹೆಣ ಸೂಡಾಕೆ, ನಿಮ್ಮ ಅಮ್ಮನ ಹೆಣ ಸೂಡಾಕೆ ಪ್ರತಿಯೊಂದಕ್ಕೂ ಇಲ್ಲಿ ಬೇಕು. ನಿಮಗೆ ಕಷ್ಟ ಬಂದಾಗ ಲೈವ್ ಮಾಡೋಕ್ಕೆ ಕನ್ನಡಿಗರ ನಟರು ಬೇಕು. ಇವತ್ತೇನೋ ಪಾಪ ವಾಣಿಜ್ಯ ಮಂಡಳಿಯವ್ರು ಬಂದಿದ್ದಾರೆ, ಅವ್ರ ಮೇಲೇನು ಆರೋಪ ಮಾಡೋಗ್ತಿರೋ ಗೊತ್ತಿಲ್ಲ. ಈಗಾಗಲೇ ನನಗೆ ಬಂದಿರತಕ್ಕಂಥದ್ರ ಬಗ್ಗೆ ಆಗಲೇ ಹೇಳಿದ್ರ. ಇನ್ನೊಂದು ಸತ್ಯವಾದ ವಿಚಾರ ಹೇಳ್ತೀನಿ. ಯೋಗೀಶ್ ಈಗಾಗಲೇ ನನ್ನ ಸಂಪರ್ಕದಲ್ಲಿದ್ದಾರೆ, ವಾಣಿಜ್ಯ ಮಂಡಳಿಯಲ್ಲೂ ಇದ್ದಾರೆ. ಅವ್ರಿಗೆ ನಾನೇ ಹೇಳಿ ಕಳಿಸಿದ್ದೀನಿ, ಅದೇನು ಬಂದರೂ ನಾನು ನೋಡ್ಕೊತೀವಿ. ಅಮ್ಮ ಕರ್ನಾಟಕದ ಕ್ಷಮಾಪಣೆ ಮಾಡಿ ಕೇಳಿದ್ರೆ ಮಾತ್ರ ದುಡ್ಡು ಕೊಡಬೇಕೇ ವಿನಃ ಇಲ್ಲಾಂದ್ರೆ ಕೊಡೋದು ಬೇಡ. ₹1 ಕೊಡೋದು ಬೇಡ. ನಮ್ಮ ಕಲಾವಿದರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ, ಅಂಥವ್ರಿಗೆ ಕೊಡೋಣ. ಇಲ್ಲ CM ಪರಿಹಾರ ನಿಧಿಗೆ ಆ ದುಡ್ಡು ಕೊಡೋಣ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಕೊಡೋದು ಬೇಡ. ಆರೋಪ ಬಂದರೂ ಪರವಾಗಿಲ್ಲ. ಯಾಕೆಂದರೆ ನನ್ನ ಪ್ರಕಾರ ಈ ಹಾವಿಗೆ ನಾವು ಹಾಲು ಎರೆಯೋದು ಹೋಗೋದು ಬೇಡ. ಇನ್ನು ಮುಂದೆ ನೋಡಿ, ಈ ಅಮ್ಮ ಮಾಡಿದ್ದಕ್ಕೆ ನಾಳೆ ಯಾವುದಾದ್ರೂ ಒಬ್ಬ ಕಲಾವಿದರ ಅಥವಾ ಯಾರೋ ಒಬ್ಬರು ಶೋಷಣೆ ಪರಿಸ್ಥಿತಿ ಬಿದ್ದಾಗ ಕರ್ಕೊಂಬಂದು ಸಾಕಬೇಕಾ ಬೇಡವ ಅನ್ನೋ ಮಟ್ಟಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ. ಈಗ ಸಹಾಯ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವೀಗ. ಏಕೆ ಏಕೆ ಏನು ಹೇಳು ಆ ಥರ. ಈಗ ನನ್ನ ಶ್ರೀಮತಿ ಮಂಜುಳಾ ನಾಯ್ಡು ಅವ್ರು ಮಾತಾಡ್ತಾರಂತ ನೋಡೋಣ. ನಮಸ್ತೆ ಎಲ್ಲ ಗಣ್ಯರಿಗೆ. ನಾನು ಇದುವರೆಗೂ ಯಾವುದೇ ಲೈವ್ ಆಗಲಿ ಎಲ್ಲೂ ಮಾತಾಡೋಕ್ಕೆ ಹೋಗಿಲ್ಲ. ಇವಾಗ 2 ನಿಮಿಷದ ಮುಂಚೆ ಒಂದು ಫೋನ್ ಬಂದಿದೆ ನನಗೆ. ಇವಾಗ ಎಲ್ಲ ಮುಗ್ದೋಗಿರೋ ಕತೆಗೆ ವಿಜಯಲಕ್ಷ್ಮಿ ಅವ್ರು ಯಾಕಿಂಗ್ ಮಾಡ್ತಾರೆ ನನಗೆ ಅರ್ಥ ಆಗಿಲ್ಲ. ಮಾತಾಡಿ ಹೇಳಿದ್ರು, ನಾನು ಅವ್ರ ಲೈವ್ ನೋಡಬೇಕಾದ್ರೆ ನಾನೊಂದು ಸೆಲೆಬ್ರಿಟಿ ಆದರೆ ನಿಮಗೊಂದು ಮನೆ ಇರಲಿಲ್ಲ ಇಷ್ಟು ದಿನ. ಸೆಲೆಬ್ರಿಟಿ ಅಂತ ಹೇಳಿದಿರಲ್ಲ, ನನಗೆ ಸೆಲೆಬ್ರಿಟಿ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ ಇರೋಕ್ಕೆ ಆಶ್ರಮದಲ್ಲಿ ಅಂತ ಹೇಳಿದಿರಲ್ಲ. ನಿಮಗೆ ಇಷ್ಟು ವರ್ಷ ಮನೆ ಇರಲಿಲ್ವಾ? ಎಲ್ಲೋಯ್ತು ಆ ಮನೆ? ನಿಮ್ಮದೊಂದು ಫ್ಯಾಮಿಲಿ ಇದೆ ತಾನೆ, ಅಕ್ಕ ಇದ್ದಾರೆ, ಅಮ್ಮ ಇದ್ದಾರೆ ಅಂತ ಹೇಳ್ತೀರಲ್ಲ, ಅವ್ರನ್ನೆಲ್ಲ ಎಲ್ಲಿಟ್ಟಿದ್ರಿ? ನಿಮ್ದು ಒಂದು ಮನೆ ಇದೆ ತಾನೆ, ಅಲ್ಲಿಗೆ ಹೋಗ್ಬೇಕಾಗಿತ್ತು. ನೀವು ತಮಿಳ್ನಾಡಲ್ಲಿದ್ದರೂ ಕೂಡ ನಮ್ಮ ಕರ್ನಾಟಕದ ನೆಲ ನಿಮ್ಮ ಅಮ್ಮನಿಗೆ ಜಾಗ ಕೊಟ್ಟಿದೆ, ಅದನ್ನ ಮರಿಬೇಡಿ. ತುಂಬ ವಿಶಾಲವಾಗಿದೆ. ಜಯರಾಜ್ ನಾಡಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬೈಯೋದಲ್ಲಮ್ಮ, ನೇರವಾಗಿ ಬಂದು ಮಾತಾಡಿ. ನಿಮ್ಮದು ಇದುವರೆಗೂ ನಾವು ಯಾವುದೂ ಕೇಳಿರಲಿಲ್ಲ. ನಾನು ಕೂಡ ಇಷ್ಟ ತನಕ ಸೈಲೆಂಟಾಗೇ ಇದ್ದೆ, ಏನೋ ಆಗ್ತದೆ ಆಗಲಿ ಅಂತೇಳಿ. ಯೋಗೀಶ್ವರ್ ಕೂಡ ಏನು ತಪ್ಪು ಮಾಡಿದ್ರಮ್ಮ? ಪಕ್ಕದಲ್ಲಿ ನಿಲ್ಸ್ಕೊಂಡು ನನ್ನ ತಮ್ಮ ಅಂದಲ್ಲಮ್ಮ. ಎಲ್ಲೋಯ್ತಮ್ಮ ಆ ತಮ್ಮನ್ಗಿರಿ? ಒಂದು ಹಕ್ಕನ ಸ್ಥಾನ ತುಂಬಿದ್ಮೇಲೆ ಅದಕ್ಕೆ ನೀಯತ್ತಾಗಿದ್ದರೆ ಮಾತ್ರ ಹಕ್ಕನಾಗಿರಿ. ಅರ್ಥ ಆಯ್ತಾ? ಸುಮ್ಮನೆ ಶೋಗೋಸ್ಕರ ನಿಮ್ಮ ಇದಕ್ಕೋಸ್ಕರ ಅಲ್ಲ. ನಾನು ಯೋಗೀಶ್ಗೆ ಅವತ್ತೇ ಫೋನ್ ಮಾಡಿದೆ, ನೋಡಪ್ಪ ಯೋಗೀಶು, ಇನ್ನೊಂದು ವಿಚಾರ ತಿಳ್ಕ. ಫಸ್ಟು ಅವ್ರು ಇಷ್ಟು ದಿನ ಯಾವುದೋ ರಿಲೇಷನ್ದ ಅಕೌಂಟ್ ನಂಬರ್ ಕೊಟ್ಟಿದ್ರಂತೆ, ಆ ರಿಲೇಷನ್ನೇ ಅವ್ರು ಬೇಡ ಅಂತ ಹೇಳ್ತಿದ್ದಾರೆ. ಇವತ್ತು ನಿನ್ನ ಬಳಸ್ಕೊಳ್ತಿದ್ದಾರೆ ನೋಡು ಯೋಗೀಶ್ ಅಂದೆ. ಅಕ್ಕ ಏನು ಆಗ್ಬಿಟ್ಟಿದೆ ಅಕ್ಕ, ನಾನು ಒಪ್ಕೊಂಡಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ಮಾತಾಡಿ ಮುಗಿಸಿದ್ರು ಯೋಗೀಶ್ವರ್. ಎಲ್ಲ ಪ್ರತಿಯೊಂದು ಕರೆನೂ ಮಾಡಿದ್ರು, ಹೌದಲ್ವಾ? ನಿಮ್ಮ ಅಮ್ಮನ ಅಂತ್ಯಕ್ರಿಯೆ ಕೂಡ ಮಾಡಿದ್ರು, ಅದು ಬೂದಿ ಕೂಡ ತಗೊಂಡೋಗ್ಬಿಟ್ಟು ಬಂದರು, ಆಯ್ತಲ್ವಾ? ಇನ್ನೂ ಒಬ್ಬರು ಇದಕ್ಕಿಂತ ಮುಂಚೆನೇ ನೀವು ನನಗೆ ಊಟ ಇಲ್ಲ, ಹಾಸ್ಪಿಟ್ಲಲ್ಲಿದ್ದೀನಿ, ನನಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾಗ ಒಬ್ಬ ವ್ಯಕ್ತಿ ಬಂದರು. ನಿಮ್ಮ ಅಕ್ಕನವರ ಹಾಸ್ಪಿಟ್ಲ್ ಬಿಲ್ ಕಟ್ಟಿದ್ರು, ಅವರು ಇರೋಕ್ಕೆ ಮನೆ ಮಾಡಿಕೊಟ್ರು. ಜಿರ್ಲೆ ಮನೆ ಅಂದ್ರಿ, ನಿಮ್ಮ ಮನೇಲಿ ಜಿರ್ಲೆ ಇಲ್ವಾ? ಯಾರ ಮನೇಲಿ ಜಿರ್ಲೆ ಇಲ್ಲ? ಏನಕ್ಕೆ? ನೀವು ಕ್ಲೀನ್ ಇಟ್ಕೊಳ್ರಮ್ಮ, ನೀವು ಕ್ಲೀನ್ ಇಟ್ಕೊಳ್ಬೇಕು. ಮತ್ತು ಇನ್ನೊಂದು ವಿಡಿಯೋ, ಮೊನ್ನೆ ರಾತ್ರಿ ವಿಡಿಯೋದಲ್ಲಿ ಹೆಣ್ಮಕ್ಳು ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಗಂಡಸರಿಗೆ ಹೇಳಿ ನಮ್ಮ ಹೆಂಗಸ ಸಮಸ್ಯೆ ಹಿಂಗಿರುತ್ತೆ ಅಂತ. ಹೌದು, ಅದಕ್ಕೂ ಒಪ್ಕೊಳ್ತೀನಮ್ಮ. ಬಟ್ಟೆ ಇರಲ್ಲ, ಬರೀ ಇರಲ್ಲ, ಸ್ನಾನ ಮಾಡ್ತಾರೆ, ಶೀತ ಆಗುತ್ತೆ, ಜ್ವರ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ನೀವು ಲಾಡ್ಜಲ್ಲಿ ಇದ್ದಿದ್ದು ಕೂಡ ಅದೇ ಸ್ನಾನ ಮಾಡಬೇಕಾಗಿತ್ತು, ನಿಮ್ಮನೇಲಿ ಇದ್ದಿದ್ದು ಕೂಡ ಅದೇ ಸ್ನಾನ ಮಾಡಬೇಕಾಗಿತ್ತು. ಎಲ್ಲಿದ್ರು ನಿಮ್ಮ ಅಮ್ಮನ ಅಂತ್ಯಕ್ರಿಯೆ ಮಾಡಿದಾಗ ಇದೇನೇ ಮಾಡಬೇಕಾಗಿತ್ತಲ್ವಾ? ಅವತ್ತು ಏನು ಗೊತ್ತಿರೋದು ಅಮಾಯಕಿ ಥರ ನಿಂತ್ಕೊಂಡಿದ್ದು ಮನುಷ್ಯ ನೀನು. ಇವತ್ತು ನಮ್ಮ ಬಗ್ಗೆ ಮಾತಾಡ್ತಿದ್ಯಲ್ಲ, ನಿನಗೆ ಎಷ್ಟು ಅಧಿಕಾರ ಕೊಟ್ಟರು? ಯಾರು ಕೊಟ್ಟರು ನಿಮಗೆ ಅಧಿಕಾರನ? ಯಾರು ಕೊಟ್ರಮ್ಮ? ಒಬ್ಬೊಬ್ರಿಗೆ ಬೈದ್ರಿ ನೀವು. ಎಲ್ಲಿಗೆ ಹೋಗಿದ್ರಿ ಇಷ್ಟು ವರ್ಷ? ನೀವು ಸತತವಾಗಿ 10 ವರ್ಷದಿಂದ ಇಲ್ಲ. ನೀವು ತಮಿಳ್ನಾಡು ಸಡನ್ ಆಗಿ ಬಂದ್ರಿ. ಏನಕ್ಕೆ ಬಂದ್ರಿ? ನಮ್ಮ ಕನ್ನಡಿಗರ ಮನಸ್ಸು ವಿಶಾಲ ಅಂತ ಬಂದಿದ್ದೀರಾ ಅಲ್ವಾ? ನಮ್ಮ ಕನ್ನಡಿಗರ ಮನಸ್ಸು ವಿಶಾಲ. ಇದೇ ಆಶ್ರಮ, ನಾಯ್ಡುರ್ದೇ ಆಗಿರ್ಬೋದು, ಆಸರೆ ಆಶ್ರಮ ಆಗಿರ್ಬೋದು, ಯೋಗೀಶ್ವರ್ದೇ ಆಗಿರ್ಬೋದು, ಜನರಿಗೆ ಯಾವುದೇ ಆಶ್ರಮಗಳಾಗಲಿ ನಿಮಗೆ ಜಾಗ ಕೊಟ್ಟಿದೆ. ಪ್ರತಿಯೊಬ್ಬರು ನಾವೆಲ್ಲ ಒಂದೇ, ಅದನ್ನು ತಿಳ್ಕೊಳ್ಳಿ. ಪ್ರತಿಯೊಬ್ಬರು ನಾವು ಒಂದೇ. ನಾನು ಏನಕ್ಕೋಸ್ಕರ ಈಗ ಅವ್ರನ್ನ ಲೈವ್ನ ಎಬ್ಬರಿಸ್ಬಿಟ್ಟು ನಾನು ಕೂತೆ ಅಂತಂದರೆ ನನಗೆ ಮನಸ್ಸು ನೋವಾಗಿದೆ. ಯಾಕೆ ಗೊತ್ತಾ? ನಾನು ನಿಂತಲ್ಲ ಎಣ್ಣೆಮ್ಮ, ನನ್ನ ಗಂಡನ ಬಗ್ಗೆ ಅಂದರೆ ಬಿಡ್ತೀನಮ್ಮ?
ನಿನಗೆ ಅಣ್ಣ ತಮ್ಮ ಯಾರು ಇಲ್ವೇನೋ ನಿನಗೆ ಗೊತ್ತಿಲ್ಲ, ಸಂಬಂಧಗಳ ಬೆಲೆ ಗೊತ್ತಿಲ್ವೇನೋ ಗೊತ್ತಿಲ್ಲ, ಆದರೆ ನನಗೆಲ್ಲದ್ರ ಬೆಲೆ ಗೊತ್ತಿದೆ. ನನಗೆ ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರಂತ ಇಷ್ಟು ಜನ ಕೋಟ್ಯಾಧೀಶ ಜನ ಇದ್ದಾರೆ ನನಗೆ. ಪ್ರತಿಯೊಬ್ಬರು ನಾನು ಫೋನ್ ಮಾಡಿ ಹೇಳ್ಬೇಕಾದ್ರೆ, ಯಾಕಂದರೆ ಅನ್ನಿಸ್ಬಿಟ್ಟು ನಾನು ಊರಿಗೆ ಬಂದಿದ್ದೆ, ನನ್ನ ನೆಟ್ವರ್ಕ್ ಇರಲಿಲ್ಲ, ಅವ್ರಗಳಿಗೆ ಮೊಬೈಲ್ ನಂಬರ್ ಸಿಗ್ತಾ ಇರಲಿಲ್ಲ. ಈಗ ಒಂಚೂರು ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಪ್ರತಿಯೊಬ್ಬರು ಕೇಳ್ತಾರೆ, ಅಕ್ಕ ಏನಾಗಿದೆ ವಿಜಯಲಕ್ಷ್ಮಿ ಅವ್ರಿಗೆ, ಏನು ಮಾಡ್ತಾ ಇದ್ದೆ ನೀನು ಅಂತ ಕೇಳ್ತಾರೆ. ಆ ಪರಿಸ್ಥಿತಿ ನಾನಿದ್ದೀನಿ, ಅಕ್ಕನ ಸ್ಥಾನದಲ್ಲಿ ಇದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀನು ಯೋಗಶಿಕ್ ತಮ್ಮ ಅಂದಮೇಲೆ ನೀನು ಅಕ್ಕ, ನೀನು ಹೆಂಗಿರ್ಬೇಕಾಗಿತ್ತು, ಹೆಂಗಮ್ಮ ಇರಬೇಕಾಗಿತ್ತು? ಬರೀ 3 ಲಕ್ಷಕ್ಕೆ 3 ಆಟ ಆಡ್ತಿದ್ಯಲ್ಲಮ್ಮ. ಎಲ್ಲಿಗೆ ಹೋಯ್ತಮ್ಮ ನಿನಗೆ? ಹೌದು, ನಾವು ಯಾಕಮ್ಮ ಕೊಡ್ಬೇಕು 3 ಲಕ್ಷ ನಿಮಗೆ? ಅಭಿಮಾನಿಗಳು, ದೇವರನ್ನ ಹೇಳ್ತೀನಿ ಕೇಳೋ, ಅಭಿಮಾನಿಗಳಿಗೆ ನಿನಗೆ ಯೋಗ್ಯತೆಗೆ ಅಭಿಮಾನಿಗಳಿಲ್ಲ, ಮಾನವೀಯತೆ ಮಾತ್ರ ಮೆರೆದಿದೆ ಅಲ್ಲಿ. ಅಭಿಮಾನಿಗಳು ಯಾರು ಇಲ್ಲಮ್ಮ. ನೀನು ಅವ್ರಿಗೆ ಅಭಿಮಾನಿಗಳಾಗಿರ್ಬೇಕು, ಯಾಕಂದರೆ ಅವ್ರ ಋಣದಲ್ಲಿ ನೀನು ಬಿದ್ದಿದ್ಯಾ. ಈಗ ನಿನಗೇನು 3 ಲಕ್ಷ ಚಿಲ್ಲರೆ ಬಂದಿದೆ, ಅದು ನೀನು ಅವರಿಗೆ ಋಣಿ. ಅರ್ಥ ಆಯ್ತಮ್ಮ? ಅಲ್ಲಿ ನಿನ್ಗೆ ಅಭಿಮಾನಿಗಳು ಯಾರು ಕೊಡಲಿಲ್ಲಮ್ಮ. ಒಂದು ಮಾನವೀಯತೆಯಲ್ಲಿ ಒಂದು ಹೆಣ್ಣು ಮಗು ಕೇಳ್ತಾ ಇದೆ, ಅವ್ರ ತಾಯಿ ಅಂತ್ಯ ಸಂಸ್ಕಾರ ಮಾಡೋಕೆ ಆಗ್ತಾ ಇಲ್ಲ, ಅವ್ರ ಮನೆ ಪರಿಸ್ಥಿತಿ ಸುಧಾರಿಸಲಿ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದು ಪ್ರತಿಯೊಬ್ಬರು. ಅರ್ಥ ಆಯ್ತಮ್ಮ? ನಿನ್ನ ಅಭಿಮಾನಿಗಳಂತೂ ಅಲ್ಲಮ್ಮ. ಅಭಿಮಾನಿಗಳು ಅಂದರೆ ಅದ್ರ ಅರ್ಥನೇ ಬೇರೆ ಇರ್ತಮ್ಮ. ಅಭಿಮಾನಿ ಯಾಕಮ್ಮ, ನಿನ್ನ ಅಭಿಮಾನಿ ಯಾಕಮ್ಮ ಆಗ್ತಾರೆ? ಎಲ್ಲಮ್ಮ ಇದೆ ನೀನು ಇಷ್ಟು ದಿವಸ ಹೇಳಕ್ಕೊಂದು ಅರ್ಥ ಇದ್ದು ಮಾತಾಡಮ್ಮ. ರಾತ್ರಿ 10 ಗಂಟೆಗೆ 11 ಗಂಟೆಗೆಲ್ಲ ನನಗೆ ಊಟ ಇಲ್ಲ ಅಂತ ಲೈವ್ ಬರ್ತಾ ಇದ್ರಲ್ಲ, ಅದನ್ನು ಕೂಡ ನಾನು ನೋಡಿದ್ದೆ, ಅದನ್ನು ಕೂಡ ನಮ್ಮ ಹತ್ರ ಡಿಸ್ಕಷನ್ ಮಾಡಿದೆ ನಾನು ಕೂಡ. ಏನಪ್ಪ ಹುಡುಗಿ ಪರಿಸ್ಥಿತಿ ಏನು ಅಂತ ಅರ್ಥ ಆಯ್ತಾ? ಇವತ್ತು ಸೋಮವಾರ, ನಾನು ಶುಕ್ರವಾರ ಬೆಳಿಗ್ಗೆ 11:30ಗೆ ನೆಲಮಂಗಲಕ್ಕೆ ಬಂದಿದ್ದೆ. ವಿಚಾರಿಸಿ ಯಾವುದೋ ಕೆಲಸದ ಮೇಲೆ ಬಂದಾಗ ನಾನು ಒಂದೇ ಒಂದು ಮಾತಾಡಿದೆ, ಸೊಂಡೆಗೊಪ್ಪದಲ್ಲೇ ಇದ್ದೆ ನಿಯರಬಲ್. ಬನ್ನಿರಿ ಯೋಗೀಶ್ ಆಶ್ರಮಕ್ಕೆ ಹೋಗೋಣ ಅಂತ. ಅವಾಗ ಫೋನ್ ಮಾಡಿದಾಗ ಇಮಿಡಿಯೇಟ್ ಯೋಗೀಶ್ ಹೇಳಿದ್ರು, ಅಕ್ಕ ನಮ್ಮ ಹತ್ರ ಇಲ್ಲ ಅವರು ಅಂತ. ಅಲ್ಲಿ ನಾನು ತೋರಿಸಿದ್ದು ಮಾನವೀಯತೆ. ನಾನು ನಿನ್ನ ಅಭಿಮಾನಿ ಆಗಲ್ಲ, ಒಂದು ಹೆಣ್ಣಾಗಿ ಒಂದು ಮಾನವೀಯತೆ ತೋರಿಸಿದೆ ಅಷ್ಟೇ, ಆಯಿತಾ? ಇದುವರೆಗೂ ನಿನ್ನ ನಂಬರ್ನ ಕೇಳ್ತಾ ಇದ್ದೀನಿ, ಯಾಕಂದರೆ ಒಂದು ಮಾನವೀಯತೆ ನಿನ್ನ ಹತ್ರ ಮಾತಾಡಬೇಕು ಅಂತ. ನಾನು ನಿನ್ನ ಅಭಿಮಾನಿ ಅಂತೂ ಆಗಲ್ಲಮ್ಮ. ನಿನ್ನಂಥ ಕನ್ನಡದವ್ರಿಗೆ ಬೈಯೋರಿಗೆ, ಕನ್ನಡದನ್ನ ತಿಂದು ಕನ್ನಡದಲ್ಲಿ ಇರೋರಿಗೆ, ನಿನ್ನಂಥವ್ರಿಗಂತೂ ಅಭಿಮಾನಿಗಳಂತೂ ಇರೋದಕ್ಕೆ ಅಸಾಧ್ಯ. ಹೇಳ್ತಾ ಇದ್ದೀನಿ ಕೇಳು, ನಿಯತ್ತಾಗಿ ತಪ್ಪಾಯಿತು ಅಂತ ಕೇಳು. ಯಾರಿಗೆ? ಯೋಗೀಶ್ವರ್ ಕೇಳು, ಜಯರಾಜರ್ಗೆ ಅಂತ ಕೇಳಬೇಡ, ಕನ್ನಡ ಜನತೆ ಕೇಳು. ಅಲ್ಲಿ ಕನ್ನಡದಲ್ಲಿ ಒಬ್ಬ 6-7 ಕೋಟಿ ಜನದಲ್ಲಿ ನಮ್ಮ ಜಯರಾಜ್ ನಾಡೂರು ಒಬ್ಬರೇ ಒಬ್ಬರು. ಅವ್ರಿಗೆ ನೀನೇನು ಕೇಳಬೇಡ, ಪ್ರತಿಯೊಬ್ಬ ಕನ್ನಡಿಗರಿಗೆ ತಪ್ಪಾಯ್ತು ಅಂತ ಕೇಳು. ಬಾಲ ಕಟ್ ಮಾಡ್ತಾರಂತೆ. ಏನು ಬಾಲ ಕಟ್ ಮಾಡ್ತೀಯಮ್ಮ? ನಿನಗೈತಲ್ಲಮ್ಮ ಬಾಲ? ನಾವು ನಿಮಗೆ ಕಟ್ ಮಾಡಬೇಕು, ಯಾಕಂದರೆ ನಿಮ್ಮಂಥವ್ರಿಗೆಲ್ಲ ಕೊಡ್ತೀವಲ್ಲ, ಜಾಗನ ಕೊಡ್ತೀವಲ್ಲಮ್ಮ, ಅದಕ್ಕೆ ಕಟ್ ಮಾಡಬೇಕೇ ಹೊರತು ಬೇರೆ ಯಾವ ಇದಿಲ್ಲ. ಹೇಳ್ತಾ ಇದ್ದೀನಿ ಕೇಳಿ, ಇನ್ನೂ ಕೂಡ ಮಾನಸಿಕ ಅಸ್ವಸ್ಥರಾಗೋ ಪರಿಸ್ಥಿತಿಗೆ ಹೋಗಿದ್ದೀರಾ, ನನ್ನ ಬಾಯಲ್ಲಿ ಹೇಳ್ಬಾರ್ದು. ದಯವಿಟ್ಟು ಕ್ಷಮೆ ಇರಲಿ, ನಾನು ಬೈದಿದ್ದೀನಿ ಅಂತೇಳಿ. ಯಾಕಂದರೆ ನನಗೆ ನೋವಾಗಿದೆ, ಸಿಕ್ಕಾಪಟ್ಟೆ ನೋವಾಗಿದೆ. ಈಗ ಒಬ್ಬರು ಫೋನ್ ಮಾಡಿದ್ರು ನನಗೆ ಸಿನಿಮಾ ಚೇಂಬರಿಂದನೇ, ಅಕ್ಕ ಏನಕ್ಕ ಈ ಥರ ಆಗ್ತಾಯಿದೆ ಅಂತ ಕೇಳಿದ್ರು. ಅವಾಗ ನನ್ನ ನೋವನ್ನು ನಾನು ತಡ್ಕೊಳಕ್ಕಾಗ್ದಲೇ ಬಂದಿದ್ದೀನಿ. ನಾನು ಅಲ್ಲಿ ದೇವಸ್ಥಾನದೊಳಗಿದ್ದೆ. ನಾನು ಗೊತ್ತಾಗಿದ್ದ ತಕ್ಷಣ ಒಂದೇ ನಿಮಿಷದಲ್ಲಿ ಇಲ್ಲಿಗೆ ಬಂದು ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಮಗಾಗಿರೋ ನೋವು ನಿನಗೂ ಆಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ನೀನು ಒಂದು ಹೆಣ್ಣಾಗಿ ಹೆಣ್ಣಿನ ಥರ ವರ್ತಿಸು ದಯವಿಟ್ಟು. ಹೆಣ್ಣಿಗೆ ಸಹನೆ ಮುಖ್ಯಮ್ಮ, ತಾಳ್ಮೆ ಮುಖ್ಯ. ತಾಳ್ಮೆ ಕಟ್ಟೆ ಕಡೆಗೆ ಬಿಡಬೇಡ. ಯಾಕಂದರೆ ನಿನ್ನಂಗೆ ನಾನು ಒಂದು ಹೆಣ್ಣು, ನಾನು ಕೂಡ ಇಷ್ಟು ಸಹನೆ ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ಇದೇ ತಾಳ್ಮೆನ ಮುಂದುವರಿಸು. ಬಾಲ ಕಟ್ ಮಾಡೋಕ್ಕೆ ನಮ್ಮ ಕನ್ನಡಿಗರಿಗೆ ಬಾಲ ಇಲ್ಲಮ್ಮ, ಎಲ್ಲರೂ ಒಂದೇ ಅಮ್ಮ. ದುಡಿಬೇಕಾರೆ ದುಡಿತೀವಿ, ತಿನ್ಬೇಕಾರೆ ತಿಂತೀವಮ್ಮ. ಬಾಲ ಗೀಲ ಅವೆಲ್ಲ ಇಲ್ಲಮ್ಮ. ಇಲ್ಲಿ ಯಾರು ನಿಮಗೆ ಅಭಿಮಾನಿಗಳಿಲ್ಲಮ್ಮ. ನಾವೆಲ್ಲ ನಿನಗೆ ಒಂದು ಮಾನವೀಯತೆ ತೋರಿಸಿದ್ದೀವಿ, ಅಷ್ಟು ಬಿಟ್ಟರೆ ಇಲ್ಲಿ ಯಾರು ನಿಮ್ಗೆ ಅಭಿಮಾನಿಗಳಿಲ್ಲಮ್ಮ. ನಾನು ಅನ್ಕೊಂಡೆ ಇಷ್ಟು ದಿನ ನೀವು ಮಾಡಿದ್ದಲ್ವಾ ಆ ಸಿನಿಮಾಗಳು ದುಡ್ಡೇನಾಯ್ತಮ್ಮ? ಎಲ್ಲೋ ಇದ್ರಮ್ಮ ಅವರೆಲ್ಲ? ದುಡ್ಡಿಲ್ಲ ಅಂತಂದಲ್ಲ, ಅಷ್ಟು ಕಷ್ಟಪಟ್ರಲ್ಲಮ್ಮ, ಇಷ್ಟು ದಿನ ದುಡ್ದಿದ್ದಲ್ಲ ಎಲ್ಲಮ್ಮ ಅಲ್ವಾ? ಅದನ್ನು ಸ್ವಲ್ಪ ಉಳಿಸ್ಕೊಂಬಂದಿದ್ರೆ ಮಾನವೀಯತೆಯಿಂದ ಇವತ್ತು ನಿಮ್ಮ ಅಮ್ಮನಿಗೆ ಈ ಪರಿಸ್ಥಿತಿ ಬರ್ತಿಲ್ಲ. ಸುಮ್ಮನೆ ನೀನ್ಯಾನೋ ಬೆಳೆಗೋಸ್ಕರ ನಿಮ್ಮ ಅಮ್ಮನ ಹೇಳ್ಕೊಂಬಂದಿದೆಯಲ್ಲಮ್ಮ. ಬಿಡಮ್ಮ, ಎತ್ತ ಜನ್ಮ ಸತ್ತಿದೆ, ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಲಮ್ಮ ಅಂಥೇಳಿ ನಾನು ದಯವಿಟ್ಟು ತಪ್ಪಾಗಿದ್ದಾಗ ಕ್ಷಮಿಸಿ. ಎಲ್ಲ ನೋಡ್ತಾರೆ ಗಣ್ಯರಿಗೆ ಒಂದೇ ಒಂದು ಕೇಳ್ತಾ ಇದ್ದೀನಿ. ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ನನಗೆ ತುಂಬ ನೋವಾಗ್ತಾಯಿದೆ. ಬಾಲ ಕಟ್ ಮಾಡ್ತೀನಿ. ಏನು ಬಾಲ ಕಟ್ ಮಾಡ್ತಾರೆ? ಯಾರು ಕೊಟ್ಟರು ಬಾಲ? ಇದು ಕೋತಿ ಮಂಗಗಳ? ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ. ಏನೇ ಆಗಿ ಏನಾದ್ರು ತಪ್ಪು ಮಾತಾಡಿದೆ ದಯವಿಟ್ಟು ಕ್ಷಮಿಸಿ ನನ್ನನ್ನು. ವಿಜಯಲಕ್ಷ್ಮಿ ಅಮ್ಮ ಹೇಳ್ತಾ ಇದ್ದೀನಿ ನೋಡಿ, ದಯವಿಟ್ಟು ತಿದ್ಕೊಳ್ಳಿ. ಕನ್ನಡಿಗರ ಎಷ್ಟು ವಿಶಾಲವಾದ ಹೃದಯನೋ ಅಷ್ಟೇ ಕಠಿಣವಾದ ಹೃದಯ ಕೂಡ. ಯಾಕಂದರೆ ನಾವು ಹಾಕದೆ ಹಸಿರು ಕೆಂಪು ಶಾಲ್, ಹಳದಿ ಕೆಂಪು ಶಾಲ್, ಒಂದು ಸಹನೆ, ಇನ್ನೊಂದು ಗೊತ್ತಿರಬೇಕು. ಬೇಡ, ದಯವಿಟ್ಟು ಇದಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನನಗೆ ಅರಿಶಿಣವಾಗಿ ಇರೋಕ್ಕೆ ಆಶೀರ್ವಾದ ಮಾಡಮ್ಮ. ವಿಜಯಲಕ್ಷ್ಮಮ್ಮ ಆರಾಮಾಗಿರು, ಯಾಪ್ಯಾಗಿರು. ಹಂಗೇನಾದ್ರು ಸಮಸ್ಯೆ ಇದ್ದರೆ ನಿಮ್ಮ ಅನ್ಸಲ ಒಂದು ತೋರ್ಸಮ್ಮ. ಸ್ನೇಹಿತರೆ, ಈಗ ನೋಡಿ, ನನ್ನ ಎಕ್ಕಡ ಅಂತೆ ನಾನು, ನನ್ನ ಎಕ್ಕಡ ಹುಚ್ಚ ವೆಂಕಟ ಸ್ಟೈಲ್ನಲ್ಲಿ ನನ್ನ ಎಕ್ಕಡ.
ವಿಜಯಲಕ್ಷ್ಮಿ ಅವರು ಹಾಕಿರ್ತಕ್ಕಂಥದ್ದು. ವಿಜಯಲಕ್ಷ್ಮಿ ಅವರೇ, ನೀವು ನಾ ದುಡ್ಡೇ ಕೇಳಿಲ್ಲ ಅಂದ್ರಿ, ಅದೇ ಪೇಜಲ್ಲಿ ನೀವು ದುಡ್ಡು ಕೇಳಿರ್ತಕ್ಕಂಥದ್ದು ದಾಖಲೆ ಬೇಕಾ? ಹಾಂ, ತಗೊಳ್ಳಿ, ಕೊಡ್ತೀನಿ. ನೀವೇನು ಅವತ್ತು ಅವ್ರ ಹತ್ರ ಏನಿದು ತಗೊಳ್ಳಿ, ಕೊಡ್ತೀನಿ. ಅಭಿಮಾನಿಗಳಿಗೆಲ್ಲ ಹೇಳ್ಕೊತೀನಿ ಅಂದರೆ ನಿಮಗೆಲ್ಲ ಗೊತ್ತು, ನಾನು ಯಾವತ್ತೂ ಸತ್ಯ ಬಿಟ್ಟು ಬೇರೆ ಏನು ಮಾತಾಡಲ್ಲ, ಸತ್ಯ ಬಿಟ್ಟು ಏನು ಮಾತಾಡಲ್ಲ ಅಂತ ಧರ್ಮದ ಹಾದಿಲೇ ಹೋಗೋದು. ಯೋಗೇಶ ನನಗೆ ಫೋನ್ ಮಾಡಿದಾಗ ನಾನು ಮಾಡಲ ಅಂತ ಕೇಳಿದ್ರು. ಅಂದರೆ ನಾನು ಎಷ್ಟು ದಿನ ಎಷ್ಟು ಕೈ ಚಾಚಿ ನಾನು ಎಷ್ಟು ಭಿಕ್ಷೆ ಎತ್ತಿದ್ದೀನಿ, ಅದು ನನ್ನ ಕುಟುಂಬದ ತಾನೇ ನನಗೆ ಅನಿಸ್ಲಿಲ್ಲ. ಆದರೆ ಇವತ್ತು ನಮ್ಮ ತಾಯಿಗೆ ಮಾಡಲ ಅಂತ ಕೇಳಿದ್ರು ನನಗೆ ಫೋನ್ ಮಾಡಿ. ಅದು ಎಷ್ಟು ದೊಡ್ಡ, ನಾನು ಎಲ್ಲಿದೆಯಾ ಶಿವ ಇಲ್ಲ, ನನ್ನ ಕೈ ಮುಗಿಯೋ ರಾಮ ತಾನೇ ಎಲ್ಲಿದೆಯಾ ಅಂತ ಕೇಳಿದಾಗ ಈ ರೂಪದಲ್ಲಿ ನೋಡ್ತೀನಿ. ದೇವ್ರ ರೂಪದಲ್ಲಿ ಬಂದ ಅಂತ ಅವತ್ತು ಹೇಳ್ತಾರೆ. ದೇವ್ರ ರೂಪದಲ್ಲಿ ಅವತ್ತು ಯೋಗೇಶ್ ಬಂದ, ಇವತ್ತು ಅವರಿಗೆ ದೆವ್ವ ಕಾಣ್ತೀಯಾನೆ. ಹಾಂ, ಇವತ್ತು ಆಯ್ತಾ ದುಡ್ಡು ಹೆಂಗೆ ಮಾಡಬೇಕು ಅಷ್ಟು ಚೆನ್ನಾಗಿ ಅಲ್ಲಿಂದ ಕರ್ಕೊಂಡು ಅಮ್ಮನ್ನ ಮಲಗಿಸಿ ನೋಡಿ, ಅಮ್ಮನಿಗೆಲ್ಲ ಪೂಜೆ ಮಾಡಿಸಿ ಇಷ್ಟೊತ್ತು ಭಜನೆ ಎಲ್ಲ ಮಾಡಿಸಿ ನಾವು ಲಿಂಗಾಯತರು ಆ ಸಂಪ್ರದಾಯದ ಪ್ರಕಾರ ಎಲ್ಲ ಮಾಡಿ ನನಗೇನೋ ಇವಾಗ ನಾನು ಹೇಳಿದ್ನಲ್ಲ, ಎಲ್ಲದೂ ನಾನು ಅಭಿಮಾನಿಗಳ ಹತ್ರ ನಾನು ಏನು ಅಂದಾಜು ಕೇಳ್ಕೊಂಡು ಅದು ಇವತ್ತು ಈ ರೂಪದಲ್ಲಿ ನನಗೆ ಸಿಕ್ಕಿದೆ ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಏನು ಒಂದೇ ಒಂದು ಚೂರು ಕೂಡ ಅವ್ರ ಹತ್ರ ಒಂದು ಕಲ್ಮಶ, ಅಷ್ಟು ಪ್ರೀತಿ ಇದೆ. ನನಗೇನು ಹೇಳಬೇಕು ಗೊತ್ತಿಲ್ಲ. ಒಂದು ಜೀವ ಹೋಗಿ ಒಂದು ದೇವ್ರನ್ನ ನಾನು ಕೊಟ್ಬಿಟ್ಟು ಹೋಗಿದ್ದೆ ಅಷ್ಟೇ ನಾನು ಹೇಳಿದ್ದ. ಏನೋ ಒಂದು ಜೀವ ಹೋಗಿ ಒಂದನ್ನು ಕೊಟ್ಟರು ದೇವರು ಅಂತ ಹೇಳಿದ್ರಿ ಅಲ್ವಾ? ಯೋಗೇಶ್ವರ ಬಗ್ಗೆ, ಯೋಗೇಶ್ವರ ಪರವಾಗಿ ನಾನಿರ್ತೀವಿ. ನೀವೇನು ಮಾಡೋಕ್ಕಾಗಲ್ಲ. ನೀವು ಏನೇ ಆರೋಪ ಮಾಡಿ ತೊಂದರೆ ಇಲ್ಲ. ದುಡ್ಡು ಕೊಟ್ಟಿಲ್ಲ 6 ಲಕ್ಷ ಬಂದಿದೆ ಅಂತ ಹೇಳ್ತೀರ. 6 ಲಕ್ಷ ಬಂದಿದ್ರೆ ಅಕೌಂಟ್ ಚೆಕ್ ಮಾಡಿ, ಆಯಿತಾ? ಅದು ಏನು ಬರುತ್ತೆ ಅವನ್ನ ಆಶ್ರಮ ನಡೆಸ್ಲಿಕ್ಕೆ ಬರುತ್ತೆ ದುಡ್ಡು, ಅದನ್ನೆಲ್ಲ ಸೇರಿಸಿ ನಿಮಗೆ ಕೊಡೋಕ್ಕೆ. ಆದರೆ ಬಣ್ಣ ಹಚ್ಚಿದಾಗ ಮಾತ್ರ ನಟನೆ ಮಾಡಿ, ನಿಜ ಜೀವನದಲ್ಲಿ ನಟನೆ ಮಾಡೋದು ಬಿಡಿ. ಮೊಸಳೆ ಕಣ್ಣೀರು ಬಿಟ್ಬಿಡಿ, ದುಡಿರಿ. ನಿಮಗೇನು ನೋವಾಗಿಲ್ಲ, ದುಡಿರಿ. ಅದು ಬಿಟ್ಬಿಟ್ಟು ಬರೀ ನಾಟಕ ಮಾಡಿಕೊಂಡು ಬಿಟ್ಬಿಟ್ಟು ಮಾಡಿ. ಧನ್ಯವಾದಗಳು. ದಯವಿಟ್ಟು ಕ್ಷಮಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.